ಸುಳ್ಯ ತಾಲೂಕಿನ ಬೆಳ್ಳಾರೆ ಗ್ರಾಮ ಪಂಚಾಯತ್ ಜಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವಿದ್ದು ಇದನ್ನು ಯಥಾಸ್ಥಿತಿ ಕಾಪಾಡುವಂತೆ ಜಿಲ್ಲಾಧಿಕಾರಿ ಗ್ರಾಮ ಪಂಚಾಯತ್ಗೆ ನೋಟಿಸ್ ನೀಡಿರುವುದನ್ನು ಬೆಳ್ಳಾರೆ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ತೀವ್ರವಾದ ವಿರೋಧ ವ್ಯಕ್ತವಾಯಿತು. ಬೆಳ್ಳಾರೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಪಂಚಾಯತ್ ಅಧ್ಯಕ್ಷೆ ಶಕುಂತಲಾ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಪಂಚಾಯತ್ ಪ್ರಭಾರ ಪಿಡಿಒ ಸುನಂದ ರೈ ಅವರು ಜಿಲ್ಲಾಧಿಕಾರಿಯಿಂದ ಬಂದ ಪತ್ರವನ್ನು ಓದುತ್ತಿದ್ದಂತೆ ಪಂಚಾಯತ್ ಸದಸ್ಯರಾದ ನವೀನ್ ಕುಮಾರ್ ರೈ ತುಂಬಿನಮಕ್ಕಿ ಅವರು ನಾವು ಗ್ರಾಮ ಪಂಚಾಯತ್ ಜಾಗದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಕೆಡವುವಂತೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದಿದ್ದೆವು. ಆದರೆ ಈ ತನಕ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಜಾಗದಲ್ಲಿ ಪಂಚಾಯತ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಆಗಲಿರುವ ಕಾರಣ ಈ ಕಟ್ಟಡವನ್ನು ಅಲ್ಲಿಂದ ತೆರವುಗೊಳಿಸಬೇಕು, ಇಲ್ಲದಿದ್ದರೆ ನಮಗೆ ಸಮಸ್ಯೆಯಾಗ್ತಿದೆ. ಇದನ್ನ ಪಂಚಾಯತ್ ವತಿಯಿಂದ ಕೆಡವಬೇಕು ಎಂದು ಹೇಳಿದ್ರು. ಮೇಡಮ್ 2014 ಕೇಳಿ ಬರ್ತಾ ಇತ್ತು ಲೆಟರ್ ಮುಖಾಂತರ. ಆಗ ಆಡಳಿತ ಮಂಡಳಿಗೆ ಅದು ಇದು ಏನು ಅಧಿಕಾರ ಇಲ್ವಾ, ಏನು ಬೆಲೆ ಇಲ್ವಾ? ಈ ವಿಷಯಕ್ಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎನ್ಎಸ್ಡಿ ವಿಠಲ್ದಾಸ್ ನವೀನ್ ರೈ ಮಾತಿಗೆ ಪೂರಕವಾಗಿ ಮಾತನಾಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು. ಬೆಳ್ಳಾರೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ರಾಜೇಂದ್ರ ಎಂಬುವರು ಕರ್ತವ್ಯಕ್ಕೆ ಮದ್ಯಪಾನ ಮಾಡಿ ಬರುತ್ತಿದ್ದು, ಮುಂದಿನ ದಿನದಲ್ಲಿ ಮದ್ಯಪಾನ ಮಾಡಿ ಬಂದರೆ ಕೆಲಸದಿಂದ ತೆಗೆದುಹಾಕಲಾಗುವುದೆಂದು ಪಂಚಾಯತ್ ಸದಸ್ಯ ನವೀನ್ ಕುಮಾರ್ ರೈ ಸೂಚಿಸಿದ್ರು. ನೆಟ್ಟರು ಶಾಲೆಯ ಕ್ರೀಡಾಂಗಣಕ್ಕೆ ಪಂಚಾಯತ್ ವತಿಯಿಂದ ಅನುದಾನ ಇಟ್ಟಿಲ್ಲ ಎಂದು ವಿಠಲ್ ದಾಸ್ ಆರೋಪ ಮಾಡಿದಾಗ ಶಕುಂತಲಾ ನಾಗರಾಜ್ ಅವರು ಇಂಟರ್ಲಾಕ್ ಇತರ ಕಾಮಗಾರಿಗೆ ಅನುದಾನ ಇಡಲಾಗಿದೆ. ಮುಂದಿನ ಕ್ರಿಯಾ ಯೋಜನೆಯಲ್ಲಿ ಅನುದಾನ ಇಡಲಾಗುವುದು. ಎಲ್ಲದಕ್ಕೂ ಒಮ್ಮೆ ಅನುದಾನ ಇಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಅಲ್ಲದೆ ಸಭೆಯಲ್ಲಿ ಇನ್ನಿತರ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ತೇಜಸ್ ತೊಡಿಕನ ವಿ4 ನ್ಯೂಸ್ 24/7 ಬೆಳ್ಳಾರೆ.